ಈಗ ನಾವು ಹೇಳೋ ಬೆಳ್ತಂಗಡಿಯ ಈ ಸಾಧಕ ವೃತ್ತಿಯಲ್ಲಿ ಶಿಕ್ಷಕರಾದರೂ ಪ್ರವೃತ್ತಿಯಲ್ಲಿ ಅಪ್ಪಟ ಕೃಷಿಕರು. ತಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದ ಕೃಷಿಯನ್ನ ಮುಂದುವರಿಸಿಕೊಂಡು ಬಂದಿರುವ ಇವರು ಯಶಸ್ವಿ ಕೃಷಿಕ ಅನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಹೆಸರು ಚಂದ್ರಶೇಖರ ಗೌಡ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ನಿಡ್ಲೆ ಗ್ರಾಮದ ಬರೆಂಗಾಯ ನಿವಾಸಿ. ವೃತ್ತಿಯಲ್ಲಿ ಖಾಸಗಿ ಕಾಲೇಜೊಂದರಲ್ಲಿ ಪ್ರಾಂಶುಪಾಲರಾಗಿರುವ ಇವರು ಪ್ರವೃತ್ತಿಯಾಗಿ ತಮ್ಮ ಕುಟುಂಬದಲ್ಲಿ ವಂಶ ಪಾರಂಪರ್ಯವಾಗಿ ಬಂದ ಕೃಷಿಯನ್ನ ಸ್ವೀಕಾರ ಮಾಡಿಕೊಂಡು ಪತ್ನಿ, ಇಬ್ಬರು ಪುತ್ರರೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದಾರೆ. ಪ್ರಾರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಹೈನುಗಾರಿಕೆಯನ್ನು ಆರಂಭ ಮಾಡಿದ ಇವರು 2019ರಲ್ಲಿ ತನ್ನ ಸ್ನೇಹಿತರಾದ ಮೂಡಬಿದ್ರಿಯ ದೇವಿಪ್ರಸಾದ್ ಎಂಬವರ ಪ್ರೇರೇಪಣೆಯಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆಯನ್ನ ಆರಂಭ ಮಾಡಿ ಅಡಿಕೆ ತೋಟ, ರಬ್ಬರ್ ತೋಟ ಸೇರಿದಂತೆ ವಿವಿಧ ಬಗೆಯ ಕೃಷಿಯನ್ನ ಮಾಡಿ ಮಾದರಿ ಕೃಷಿಕರಾಗಿದ್ದಾರೆ. ಹೈನುಗಾರಿಕೆಯಲ್ಲಿ ನಿಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅತಿ ಹೆಚ್ಚು ಹಾಲು ಉತ್ಪಾದಕ ಎಂಬ ಬಿರುದಿಗೆ ಪಾತ್ರರಾಗಿರುವ ಸಾಧಕ ಚಂದ್ರಶೇಖರ ಗೌಡ ಇವುಗಳ ಜೊತೆ ಕೋಳಿ ಸಾಕಾಣಿಕೆ, ವಿವಿಧ ತಳಿಯ ಶ್ವಾನಗಳ ಸಾಕಾಣಿಕೆ, ಜೇನು ಸಾಕಾಣಿಕೆ ಮಾಡುತ್ತಾರೆ. ಕೃಷಿ ಕ್ಷೇತ್ರದಲ್ಲಿನ ತಮ್ಮ ವಿಶೇಷ ಸಾಧನೆಗಾಗಿ ವಿವಿಧ ಸಂಘ ಸಂಸ್ಥೆಗಳಿಂದ ಸನ್ಮಾನ ಪಡೆದ ಇವರು ಇಡೀ 11 ಎಕರೆ ತೋಟಕ್ಕೆ ತಮ್ಮದೇ ಹಟ್ಟಿಯ ಗೊಬ್ಬರವನ್ನ ಬಳಸುತ್ತಿದ್ದು, ರಾಸಾಯನಿಕ ಗೊಬ್ಬರವನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತೇನೆ ಎನ್ನುತ್ತಾರೆ. ವೃತ್ತಿಯ ಜೊತೆಗೆ ಕೆಲಸವನ್ನು ದೇವರು ಎಂದು ನಂಬಿಕೊಂಡು ಬಂದಿರುವ ಚಂದ್ರಶೇಖರ ಗೌಡರು ಕೃಷಿ ಆಸಕ್ತಿ ಹೊಂದಿರುವ ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಿ ನಿಲ್ಲುತ್ತಾರೆ. ಜತೆಗೆ ಯಾವುದೇ ಕೆಲಸವನ್ನ ತಾವು ಪ್ರೀತಿಸಿದ್ರೆ ಅದು ನಮ್ಮ ಕೈ ಹಿಡಿದು ಮುನ್ನಡೆಸುತ್ತದೆ ಎಂಬ ಕಿವಿ ಮಾತನ್ನು ಹೇಳುತ್ತಾರೆ ಸಾಧಕ ಚಂದ್ರಶೇಖರ್ ಅವರು. ನಮಸ್ಕಾರ. ನಾವು ಮೂಲತಃ ಒಂದು ಕೃಷಿಕ ವಂಶದವರು. ನನ್ನ ಅಪ್ಪನು ಬಹಳಷ್ಟು ಒಳ್ಳೆಯ ಕೃಷಿಕ. ಆ ದೃಷ್ಟಿಯಿಂದ ಮೂಲವಾಗಿ ನಾವು ಕೃಷಿ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದೆವು. ಅದರ ನಂತರ ನಾನು ಶಿಕ್ಷಣವನ್ನು ಪಡೀತಾ ಉಪನ್ಯಾಸಕ ಹುದ್ದೆಯನ್ನು ಪಡೆದೆ. ಸುಮಾರು ಒಂದು 22 ವರ್ಷ ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸಿ ಈಗ ಖಾಸಗಿ ಕಾಲೇಜಲ್ಲಿ ಪ್ರಸನ್ನ ಪದವಿಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ 2019ರಲ್ಲಿ ನಾನು ಸ್ವಲ್ಪ ದೊಡ್ಡ ಮಟ್ಟದ ಡೈರಿ ಮಾಡಬೇಕು ಅಂತ ಒಂದು ಪ್ರೇರಣೆ ಸಿಕ್ಕಿತ್ತು. ನನ್ನ ಸ್ನೇಹಿತರು ದೇವಪ್ರಸಾದ್ ಶೆಟ್ಟಿ ಮೂಡುಬಿದ್ರೆಯವರು. ನನ್ನ ಒಲವು ಶಿಕ್ಷಣ ಕ್ಷೇತ್ರದಲ್ಲಿದ್ದಷ್ಟೇ ಕೃಷಿ ಕ್ಷೇತ್ರದಲ್ಲಿ ಇರುವುದರಿಂದ ಯುವಕರೆಲ್ಲರೂ ಕೂಡ ಆದಷ್ಟು ಸಣ್ಣ ಸಣ್ಣ ಉದ್ಯೋಗದಲ್ಲಿದ್ದರೂ ಮನೆಯಲ್ಲಿರುವಂತಹ ಭೂಮಿ ಇರ್ಬೋದು, ಕೃಷಿಯನ್ನು ಹಾಳು ಮಾಡಬಾರ್ದು. ನಾವೆಲ್ಲರೂ ಒಳ್ಳೆಯ ದೃಷ್ಟಿಯಿಂದ ಮನಪೂರ್ವಕವಾಗಿ ವೃತ್ತಿಯ ದೇವರು ಅಂತ ನಂಬಿದರೆ, ವರ್ಕ್ ಈಸ್ ವರ್ಷಿಪ್ ಅಂತ ಈ ನಂಬಿಕೆ ಇದ್ದರೆ ಮತ್ತು ನಾವೇ ನಮ್ಮ ಒಂದು ಇತಿಹಾಸ ನಿರ್ಮಾಣ ಮಾಡಿಕೊಳ್ಬೋದು ಅಂತ ಈ ನಿಟ್ಟಿನಲ್ಲಿ ಒಳ್ಳೆಯ ಹಾಲು ಕೊಡುವಂಥ ಹಸುಗಳನ್ನು ಸಾಕುವಂಥ ಕೆಲಸ ನಾವೆಲ್ಲ ಮಾಡಬೇಕು.